ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಸ್ತಿಕ ಮಾನಿಯರೇ, ಇಂದು ಚಾಂದ್ರಮಾನ ಯುಗಾದಿ. ಸನಾತನ ಪರಂಪರೆಯ ಪ್ರಕಾರ ಹೊಸ ವರುಷದ ಆರಂಭದ ದಿನ. 122ನೇ ಸಂವತ್ಸರದ ಮೊಗೇರಿ ಪಂಚಾಂಗದ ಪ್ರಕಟಣೆಯೊಂದಿಗೆ ಶೋಭಕೃತ್ ಸಂವತ್ಸರದ ಪಂಚಾಂಗ ಪಠಣವನ್ನು ನಡೆಸಿಕೊಡುತ್ತಿದ್ದೇವೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳ ಲೆಕ್ಕಾಚಾರದಿಂದ ಕಾಲಗಣನೆಯ ಪ್ರಮುಖ ಘಟ್ಟಗಳನ್ನು ತಿಳಿಸುವ ಪ್ರಯತ್ನವೇ ಪಂಚಾಂಗ ಗಣಿತದ ಪ್ರಮುಖ ಉದ್ದೇಶವಾಗಿರುತ್ತದೆ. ಪಂಚಾಂಗದಲ್ಲಿ ಅಡಕವಾಗಿರುವ 5 ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಂಬ 5 ಅಂಶಗಳಿಗೆ ಪಂಚಾಂಗವೆಂದು ಹೇಳಲಾಗಿದೆ. ಇವು ದಿನದಿನವೂ ಬದಲಾಗುತ್ತದೆ. ಮಾಸ, ಪಕ್ಷ, ಋತುಗಳು, ಸಂಕ್ರಾಂತಿ, ಗ್ರಹಣ ವಿಶೇಷಗಳು, ಜ್ಯೋತಿಷ್ಯ ವಿಚಾರಗಳು ಹಾಗೂ ಹಲವು ಧಾರ್ಮಿಕ ಪರ್ವದಿನಗಳನ್ನು ಪಂಚಾಂಗ ಪುಸ್ತಕದಲ್ಲಿ ಬರೆದಿರುತ್ತಾರೆ. ತಿಥಿ, ದಿನವೊಂದಕ್ಕೆ 60 ಗಳಿಗೆಗಳು. 1 ಗಳಿಗೆ ಎಂದರೆ 24 ನಿಮಿಷ. ಆದರೆ ಎಲ್ಲ ತಿಥಿಗಳು 60 ಗಳಿಗೆಗಳಿರುವುದಿಲ್ಲ. ಕೆಲವು ಕಡಿಮೆ ಇರುತ್ತದೆ, ಕೆಲವು ಜಾಸ್ತಿ ಇರುತ್ತದೆ. 60 ಗಳಿಗೆಗಿಂತ ಕಡಿಮೆ ಇರುವ ತಿಥಿಗಳು ಜೊತೆಯಾಗಿ ಬಂದಾಗ ಒಂದು ತಿಥಿಯ ಮೇಲೆ ಇನ್ನೊಂದು ತಿಥಿ ಬರುತ್ತದೆ. ಅದಕ್ಕೆ ಉಪರಿತಿಥಿ ಎಂದು ಕರೆಯುತ್ತಾರೆ. ಅಂದರೆ 5 ದಿನಗಳಲ್ಲಿ 6 ತಿಥಿಗಳು ಮುಗಿಯುತ್ತದೆ. ಹಾಗೆಯೇ ಕೆಲವೊಮ್ಮೆ 60 ಗಳಿಗೆಗಿಂತ ಜಾಸ್ತಿ ಇರುವ ತಿಥಿಗಳು ಅವಿಚ್ಛಿನ್ನವಾಗಿ ಬಂದಾಗ ಒಂದೇ ತಿಥಿಯು 2 ದಿನ ಬರುತ್ತದೆ. ಹೀಗಾಗಿ ಕೆಲವೊಮ್ಮೆ 2 ಪಾಡ್ಯ ಅಥವಾ 2 ಏಕಾದಶಿಯನ್ನು ಕಾಣಬಹುದು. ಸೂರ್ಯೋದಯ ಕಾಲದಲ್ಲಿ ಯಾವ ತಿಥಿ ಇರುವುದೋ ಅದನ್ನು ಅಂದಿನ ತಿಥಿ ಎಂದು ತಿಳಿಯಬೇಕಾಗುತ್ತದೆ. ನಕ್ಷತ್ರ. ಚಂದ್ರನು ಪ್ರತಿದಿನವೂ ನಕ್ಷತ್ರದಿಂದ ನಕ್ಷತ್ರಕ್ಕೆ ಸಂಚರಿಸುತ್ತಾನೆ. ಹೆಚ್ಚು ಕಡಿಮೆ ಒಂದು ದಿನ ನಕ್ಷತ್ರವೊಂದರಲ್ಲಿ ಇರುತ್ತಾನೆ. ಚಂದ್ರನಿರುವ ನಕ್ಷತ್ರವನ್ನು ನಿತ್ಯ ನಕ್ಷತ್ರ ಎಂದು ಕರೆಯುತ್ತೇವೆ. ಸೂರ್ಯನು ಒಂದು ನಕ್ಷತ್ರದಲ್ಲಿ ಸುಮಾರು 13 ದಿನಗಳಿರುತ್ತಾನೆ. ಸೂರ್ಯನಿರುವ ನಕ್ಷತ್ರವನ್ನು ಮಹಾನಕ್ಷತ್ರ ಎಂದು ಕರೆಯುತ್ತೇವೆ. ಯೋಗ. ಯೋಗವೆಂಬ ಶಬ್ದಕ್ಕೆ ಕೋಶದಲ್ಲಿ 20ಕ್ಕೂ ಹೆಚ್ಚು ಅರ್ಥಗಳಿವೆ. ಪಂಚಾಂಗದಲ್ಲಿ ಯೋಗವೆಂಬ ಶಬ್ದವು ರೂಢನಾಮವಾಗಿ ವಿಷ್ಕಂಬಾದಿ 27 ಯೋಗಗಳನ್ನು ತಿಳಿಸುತ್ತದೆ. ನಕ್ಷತ್ರದಂತೆ ಯೋಗವು 60 ಗಳಿಗೆ ಇರುವುದರಿಂದ ಪ್ರತಿದಿನವೂ ಬದಲಾಗುತ್ತದೆ. ಕರಣ. ಭವ, ಬಾಲವ ಮೊದಲಾದ ಕರಣಗಳು 11. ಇದರಲ್ಲಿ ಮೊದಲ 7 ಕರಣಗಳನ್ನು ಸ್ಥಿರಕರಣಗಳೆಂದು, ಕೊನೆಯ 4 ಕರಣಗಳನ್ನು ಚರಕರಣಗಳೆಂದು ಜ್ಯೋತಿಷ್ಯ ಶಾಸ್ತ್ರವು ಪರಿಗಣಿಸಿದೆ. ಒಂದು ತಿಥಿಗೆ 2 ಕರಣಗಳು. ಒಂದು ತಿಥಿಯ ಪೂರ್ಣ ಕಾಲ 60 ಗಳಿಗೆಗಳಿದ್ದರೆ 30 ಗಳಿಗೆ ಹಂಚಿಕೊಂಡು 2 ಕರಣಗಳಿರುತ್ತದೆ. ವಾರ. ಭಾನುವಾರದಿಂದ ಶನಿವಾರದವರೆಗೆ ಒಟ್ಟು 7 ದಿನಗಳು. ಪಂಚಾಂಗವನ್ನು ಪ್ರಾತಃ ಕಾಲದಲ್ಲಿ ಕೇಳಲ್ಪಡಬೇಕು ಹಾಗೂ ಓದಬೇಕು. ಗಂಗಾ ಸ್ನಾನದ ಫಲ ಮತ್ತು ಗೋದಾನಕ್ಕೆ ಸಮಾನಾದ ಪುಣ್ಯ ಸಿಗುತ್ತದೆ. ತಿಥಿಯ ಶ್ರವಣದಿಂದ ಸಂಪತ್ತು ಪ್ರಾಪ್ತಿಯು, ವಾರ ಶ್ರವಣದಿಂದ ಆಯುರ್ವೃದ್ಧಿಯು, ನಕ್ಷತ್ರ ಶ್ರವಣದಿಂದ ಪಾಪ ನಿವಾರಣೆಯು, ಯೋಗ ಶ್ರವಣದಿಂದ ರೋಗ ನಿವೃತ್ತಿಯು, ಕರ್ಣ ಶ್ರವಣದಿಂದ ಕಾರ್ಯಸಿದ್ಧಿಯು ಉಂಟಾಗುತ್ತದೆ. ಯಾರು ಪಂಚಾಂಗವನ್ನು ಓದುತ್ತಾರೆಯೋ ಹಾಗೂ ಕೇಳಲು ಬಯಸುತ್ತಾರೆಯೋ ಅವರು ಪ್ರತಿನಿತ್ಯ ಅಗ್ನಿಷ್ಠೋಮ ಯಾಗ ಮಾಡಿದ ಫಲವನ್ನು ಪಡೆಯುತ್ತಾರೆ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಸ್ವಸ್ತಿ ಶ್ರೀ ಶಕವರ್ಷ 1946ನೇ ಪ್ರವರ್ತಮಾನಸ್ಯ ಶೋಭಕೃತ್ ಸಂವತ್ಸರಸ್ಯ ಪಂಚಾಂಗಂ. ಅಸ್ಯ 198,85,85,124ನೇ ಕಲಿಗತಾಬ್ದ 5124ನೇ ವಿಕ್ರಮಾರ್ಕ ಶತಾಬ್ದ 2079-80ನೇ ಇಸವಿ 2023-24ನೇ ಫಸಲಿ 1432-1433ರ ಪಂಚಾಂಗವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಚಾಂದ್ರಮಾನ ಯುಗಾದಿಯ ಈ ದಿನದ ಪಂಚಾಂಗ. ಶಾಲಿವಾನ ಶಕವರ್ಷ 1946, ಶೋಭಕೃತ್ ಸಂವತ್ಸರ, ಚೈತ್ರ ಮಾಸ, ಶುಕ್ಲಪಕ್ಷ, ಉತ್ತರಾಯಣ, ವಸಂತ ಋತು. ತಿಥಿ ಪಾಡ್ಯ, ರಾತ್ರಿ 9:36ರವರೆಗೆ. ವಾರ ಬುಧವಾರ. ಮಹಾನಕ್ಷತ್ರ ಉತ್ತರಾಭಾದ್ರ, ನಿತ್ಯ ನಕ್ಷತ್ರ ಉತ್ತರಾಭಾದ್ರ ಸಂಜೆ 4:40 ಯೋಗ ಶುಕ್ಲ, ಕರಣ ಕಿಂಸ್ತುಗ್ನ. ದಿನ ವಿಶೇಷ ಚಾಂದ್ರಮಾನ ಯುಗಾದಿ. ರಾತ್ರಿ ವಿಷಗಳಿಗೆ 24:23, ಅಮೃತಗಳಿಗೆ 13:54. ಅತ ಶೋಭಕೃತ್ ಸಂವತ್ಸರದ ಸಮುದಾಯ ಫಲವಿವರ. ಕಾಲೋ ಜಗದ್ಭಕ್ಷಕಃ ಎಂಬಂತೆ ಕಾಲ ಕಳೆಯುತ್ತಾ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬಂತೆ ಶೋಭಕೃತ್ ಸಂವತ್ಸರ ಆರಂಭವಾಗಿದೆ. ಈ ಸಂವತ್ಸರ ಸಮುದಾಯ ಫಲದಂತೆ ಶೋಭವನ್ನು ಉಂಟು ಮಾಡುವ ವರ್ಷವಾಗಿರುತ್ತದೆ. ಹಿಂದಿನ ಶುಭಕೃತ್ ಇಂದು ಶೋಭೆಯನ್ನು ಹೆಚ್ಚಿಸಿದೆ. ಆದ್ದರಿಂದ ಆಶಾವಾದಿಗಳಾಗಿ ಶುಭವನ್ನು ಎಲ್ಲರೂ ಎದುರು ನೋಡುತ್ತಿರೋಣ. ಸಂವತ್ಸರದ ಫಲ ತಿಳಿಸುವಂತೆ ರಾಜಾದಿರಾಜರು ತಮ್ಮ ವೈರವನ್ನು ಮರೆತು ಎಲ್ಲ ಸಂಪತ್ತಿನಿಂದ ಸುಖ ಸಮೃದ್ಧಿ ಸ್ಥಾಪಕರಾಗುವರು. ಕೆಲವೊಂದು ರೋಗ ರುಜಿನಗಳು ಬಾಧಿಸಿದರೂ ಜನರ ಸುಖ ಸಂತೋಷಕ್ಕೆ ಭಂಗವಾಗದು.
ಮಳೆ ಬೆಳೆ ಸಸ್ಯ ಸಮೃದ್ಧವಾದ ಲೋಕ ಕಂಗೊಳಿಸುವುದು. ರಾಜರು ಮತ್ತು ಪ್ರಜೆಗಳು ಅನ್ಯೋನ್ಯ ಸ್ನೇಹದಿಂದ ಸುಖದಿಂದ ಬಾಳುವಂತಾಗುವುದು. ಈ ಸಂವತ್ಸರದಲ್ಲಿ ಚಾಂದ್ರಮಾನದವರಿಗೆ ಬುಧ ರಾಜ, ಶುಕ್ರ ಮಂತ್ರಿಯಾದರೆ ಸೌರಮಾನ ಪದ್ಧತಿಯವರಿಗೆ ಶುಕ್ರನೇ ರಾಜ, ಬುಧನು ಮಂತ್ರಿಯಾಗಿರುವನು. ಶುಭಗ್ರಹರಿಬ್ಬರೂ ಅಧಿಕಾರಿಗಳಾಗಿರುವುದು ಶುಭ ಸೂಚನೆಯಾಗಿದೆ. ಸೇನಾಧಿಪತಿ ಗುರುವಾದರೆ ಸಸ್ಯಾಧಿಪತಿ ಚಂದ್ರ, ಮೇಘ ಮತ್ತು ರಸ ಪದಾರ್ಥಗಳು ಗುರು ಬುಧರ ವಶದಲ್ಲಿರುವುದು. ನೀರಸಾಧಿಪ ಚಂದ್ರ, ಹೀಗೆ ಪ್ರಕೃತವೃಷ್ಟ ಎಲ್ಲ ಅಧಿಪತ್ಯ ಶುಭಗ್ರಹರ ಹಿಡಿತದಲ್ಲಿರುವುದು. ಶುಭೇ ಶುಭ ಫಲಂ ಜ್ಞೇಯಂ ವಾಕ್ಯದಂತೆ ಎಲ್ಲವೂ ಶುಭವಾಗಲಿದೆ. ಆದರೆ ಕೆಲವೊಂದು ಕಡೆ ಪಾಪಗ್ರಹರ ಕಾರುಬಾರು ಕೂಡ ಇದೆ. ವಸ್ತ್ರ ಕುಜನಿಗೆ ಸೇರಿದರೆ ವ್ಯಾಪಾರಾಧಿಪತಿ ಕುಜನಾಗಿದ್ದಾನೆ. ದೇವಗಣಾಧಿಪತಿ ರವಿ, ಮೃಗದಾನಾಧಿಪತಿ ಶನಿಯಾಗಿರುವುದು ಕಂಡುಬರುತ್ತದೆ. ರೋಗಬಾಧೆ, ಅಗ್ನಿಬಾಧೆ, ಕಳ್ಳಕಾಕರ ಬಾಧೆ ಹೆಚ್ಚಾಗಿರುತ್ತದೆ. ಪ್ರವಾಹ ಬಾಧೆ ಈ ವರ್ಷವೂ ಇರುವುದು. ಪೇಟೆ ಪಟ್ಟಣಗಳಲ್ಲಿ ಅಗ್ನಿಬಾಧೆ, ಹಳ್ಳಿಗಳಲ್ಲಿ ನಷ್ಟ ಕಷ್ಟ ದರೋಡೆ ಹೆಚ್ಚಾಗುವುದು. ಧರ್ಮ ಕರ್ಮಗಳು ವಿಶೇಷವಾಗಿ ಜರುಗುವುದು. ಕೆಲವೊಮ್ಮೆ ಅಧಿಕಾರಿಗಳು ಬುದ್ಧಿಭ್ರಮಣೆಯಿಂದ ಕೂಡಿರುವರು. ಅಗ್ನಿಮಂಡಲದಿಂದ ಅಗ್ನಿಬಾಧೆ ಹಾಗೂ ರೋಗಪೀಡ ಕಂಡುಬರುವುದು. ದೇಶದ ಉತ್ತರ ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುವುದು. ರಾಜರು ಕ್ರೂರ ಬುದ್ಧಿಯುಳ್ಳಾಗಿ ಪೀಡೆ ನೀಡಬಹುದು. ಬೆಲೆ ಏರಿಕೆ, ರೋಗಬಾಧೆ ಹಾಗೂ ನೀಚ ಜನರಿಂದ ಪೀಡೆ ಸದಾ ಸಜ್ಜನರನ್ನು ಕಾಡುತ್ತಿರುವುದು. ಅನಾವಶ್ಯಕ ಕಲಹ, ವ್ಯಾಪಾರ ನಷ್ಟ, ಪಶು ಪ್ರಾಣಿಗಳ ನಾಶವಾಗುವುದು. ಮಿಶ್ರ ನಾಮ ಸಂಕ್ರಾಂತಿ ಪುರುಷನು ಈ ವರ್ಷ ಘೋರ ರೂಪಧಾರಿಯಾಗಿದ್ದು ತುಪ್ಪವನ್ನು ಲೇಪಿಸಿಕೊಂಡು ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿರುತ್ತಾನೆ. ಪೀತಾಂಬರ, ಕಡಲೆ, ಅಕ್ಷತೆ ಧರಿಸಿ ದಾಸವಾಳ ಹೂವು ಮುಡಿದಿರುತ್ತಾನೆ. ಸೀಸ ಪಾತ್ರೆಯಲ್ಲಿ ಹಾಲನ್ನು ಕುಡಿದು ಬಿಲ್ಲು ಬಾಣ ಧರಿಸಿ ಶಂಖವನ್ನು ಹಿಡಿದಿದ್ದಾನೆ. ವಿನಯ ಮುಖಚರ್ಯ ಹೊಂದಿ ಆನೆ ಏರಿ ಬಿಳಿ ಕೋಡೆ ಹಿಡಿದಿದ್ದಾನೆ. ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿದ್ದಾನೆ. ಈ ರೀತಿಯಾದ ಆತನ ವರ್ತನೆಯಿಂದ ಆಯಾಯ ವಸ್ತು ನಷ್ಟವಾಗುತ್ತದೆ. ಪೂರ್ವ ದಿಕ್ಕಿನ ಪ್ರದೇಶಗಳಿಗೆ ಅಪಾಯವಾಗುತ್ತದೆ. ಈ ರೀತಿಯಾದ ಇಡೀ ಸಂವತ್ಸರ ಫಲವನ್ನು ಶ್ರವಣ ಮಾಡುವುದರಿಂದ ಪರಿಣಾಮಗಳು ದೂರವಾಗಿ ಶುಭ ಉಂಟಾಗುತ್ತದೆ. 1000 ಅಶ್ವಮೇಧ ಯಾಗದ ಫಲ ದೊರಕುತ್ತದೆ. ಗಂಗಾ ಸ್ನಾನದ ಫಲ ದೊರಕುವುದೆಂದು ಶಾಸ್ತ್ರ ತಿಳಿಸುತ್ತದೆ. ಆದ್ದರಿಂದ ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡಬೇಕು. ಪ್ರತಿದಿನ ಆಯಾಯ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಹಾಗೂ ವಿಷಕಾಲ ಮತ್ತು ಅಮೃತ ಕಾಲಗಳನ್ನು ಪಂಚಾಂಗದಲ್ಲಿ ನಮೂದಿಸಿರುವುದನ್ನು ಓದಿ ತಿಳಿದು ಅದರಂತೆ ನಡೆಯುವವರಿಗೆ ಸದಾ ಶ್ರೇಯಸ್ಸಾಗಲಿದೆ. ಸನಾತನ ಪರಂಪರೆ ರಕ್ಷಣೆಯೊಂದಿಗೆ ಆತ್ಮೋದ್ಧಾರವಾಗಲಿದೆ. ಆದ್ದರಿಂದ ಆಸ್ತಿಕ ಮಹನೀಯರು ಇದನ್ನು ಅರಿತು ಅನುಸರಿಸಿ ಶುಭವನ್ನು ಕಾಣಲಿ ಎಂದು ಹಾರೈಸುತ್ತೇವೆ. ಶೋಭಕರ ಸಂವತ್ಸರದಲ್ಲಿ ಮೇಷಾದಿ ದ್ವಾದಶ ರಾಶಿಯವರ ಆಯವ್ಯಯ ಪಟ್ಟಿ ಹೀಗಿದೆ. ಮೇಷ ಮತ್ತು ವೃಶ್ಚಿಕ ರಾಶಿ ಉಳಿತಾಯ 5, ಖರ್ಚು 5. ವೃಷಭ ರಾಶಿ ಮತ್ತು ತುಲಾ ರಾಶಿ ಉಳಿತಾಯ 14, ಖರ್ಚು 11. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಉಳಿತಾಯ 2, ಖರ್ಚು 11. ಕರ್ಕಟಕ ರಾಶಿ ಉಳಿತಾಯ 11, ಖರ್ಚು 8. ಸಿಂಹರಾಶಿ ಉಳಿತಾಯ 14, ಖರ್ಚು 2. ಮಕರ ಮತ್ತು ಕುಂಭರಾಶಿಯವರಿಗೆ ಉಳಿತಾಯ 11, ಖರ್ಚು 5. ಧನು ಮತ್ತು ಮೀನರಾಶಿಯವರಿಗೆ ಉಳಿತಾಯ 8, ಖರ್ಚು 11. ಪಂಚಾಂಗ ಪಠಣವನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪಂಚಾಂಗ ವಿಮರ್ಶಕರಾದ ವಿದ್ವಾನ್ ಮಾಧವಡಿಗ ಬಸ್ರೂರು ಹಾಗೂ ಕುಲಪುರೋಹಿತರಾದ ಡಾಕ್ಟರ್ ಭರತ್ ಐತಾಳ್ರವರಿಗೂ ಹಾಗೂ ಪಂಚಾಂಗಕರ್ತೆ ಶ್ರೀಮತಿ ಅನುಪಮಾ ಅಡಿಗ ಅವರಿಗೂ ಕೃತಜ್ಞತೆಯನ್ನು ತಿಳಿಸುತ್ತಾ ಪಂಚಾಂಗ ಅಭಿಮಾನಿಗಳೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು.